ಹಲವು ವಿಧದ ಕಾರ್ಣಿಕ ಭಕ್ತಿ ವಿಶೇಷದ ಮೂಲಕ ಪ್ರಸಿದ್ಧವಾದ ಆವಳದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕುರಿತು ನವರಾತ್ರಿಯ ಶ್ರೀ ದೇವಿಯ ವಿಶೇಷ ಅಲಂಕಾರ ಭಕ್ತಿಯನ್ನ ಜನಮಾನಸದಲ್ಲಿ ನೆಲೆಸುವ ದೃಷ್ಟಿಯಲ್ಲಿ ಯುಟಿ ಕ್ರಿಯೇಷನ್ಸ್ ಆವಳದ ಐಸಿರಿ ಎನ್ನುವ ಕನ್ನಡ ಭಕ್ತಿಗೀತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆವಳ ಮಠದ ದಿವ್ಯ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಿತು. ಹಲವು ವಿಧದ ಕಾರಣಿಕ ಭಕ್ತಿ ವಿಶೇಷದ ಮೂಲಕ ಪ್ರಸಿದ್ಧವಾದ ಆವಲದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕುರಿತು ನವರಾತ್ರಿಯ ಶ್ರೀದೇವಿಯ ವಿಶೇಷ ಅಲಂಕಾರ ಭಕ್ತಿಯನ್ನು ಜನಮಾನಸದಲ್ಲಿ ನೆಲೆಯೂರಿಸುವ ದೃಷ್ಟಿಯಲ್ಲಿ ಯುಟಿ ಕ್ರಿಯೇಷನ್ ಆವಲದ ಐಸಿರಿ ಎನ್ನುವ ಕನ್ನಡ ಭಕ್ತಿಗೀತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆವಳದ ಮಠದ ದಿವ್ಯ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಿತು. ಶ್ರೀಮತಿ ವಿಜೇತಾ ಎನ್.ಕೆ. ಕುಲಾಲ್ ಬೇಕೂರು ನಿರ್ಮಾಣದಲ್ಲಿ ಎನ್.ಕೆ. ಕುಲಾಲ್ ಬೇಕೂರು ಸಾಹಿತ್ಯ ಮತ್ತು ಗಾಯನದ ಜೊತೆ ಶ್ರೀಮತಿ ಲಿಖಿತಾ ಭಟ್ ಗಾಯಕಿಯಾಗಿ ಇರುವ ಆವಲದ ಐಸಿರಿ ಭಕ್ತಿಗೀತೆಯನ್ನು ಕಾರ್ತಿಕ್ ಲಾಲ್ಬಾಗ್ ನಿರ್ದೇಶಿಸಿದ್ದಾರೆ. ನವರಾತ್ರಿಯ ಈ ಸಂದರ್ಭದಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರು ಇದರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈವಿಧ್ಯ ಜನಮನ್ನಣೆ ಪಡೆಯಿತು. ಯುಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡ ಈ ಭಕ್ತಿಗೀತೆ ಈಗಾಗಲೇ ಭಕ್ತರ ಮನಸ್ಸು ಗೆದ್ದಿದ್ದು, ನೀವು ನೋಡಿ ಹರಸಿ ಹಾರೈಸಿ ಎಂಬುದೇ ಆಶಯ. ಈ ಸಮಾರಂಭವನ್ನು ಪ್ರಶಾಂತಿಯ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ನಿರೂಪಿಸಿ ವಂದನಾರ್ಪಣೆಗೈದರು. ಆವಳದಿ ನೆಲೆಸಿದ